ರಾಜ್ಯದಲ್ಲಿ ಬಡವರ ಹಸಿವು ನೀಗಿಸಲು ಆರಂಭವಾದ ಇಂದಿರಾ ಕ್ಯಾಂಟೀನ್ನಲ್ಲಿ ವಿವಿಧ ಬಗೆಯ ಆಹಾರ ಮೆನು ಆರಂಭವಾಗಿದೆ. ಆದರೆ ಮಂಗಳೂರಿನ ಗ್ರಾಹಕರಿಗೆ ಮಾತ್ರ ಉಪ್ಪಿಟ್ಟು ಪಲಾವ್ ಬಿಟ್ಟು ಬೇರೇನೂ ಸಿಗ್ತಾ ಇಲ್ಲ. ಮಂಗಳೂರು ನಗರದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಅವ್ಯವಸ್ಥೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಘಮಘಮಿಸುತ್ತಿಲ್ಲ ಮಂಗಳೂರಿನ ಇಂದಿರಾ ಕ್ಯಾಂಟೀನ್. ಉಪ್ಪಿಟ್ಟು ಪಲಾವ್ ಜೊತೆ ಅನ್ನ ಸಾಂಬಾರ್ ಮಾತ್ರವೇ ಗತಿ. ಸ್ಮಾರ್ಟ್ ಸಿಟಿಯ ಇಂದಿರಾ ಕ್ಯಾಂಟೀನ್ನಲ್ಲಿಲ್ಲ ರುಚಿಕರ ಖಾದ್ಯಗಳು. ಬಡವರ ಹಸಿವು ನೀಗಿಸಲು ಆರಂಭವಾದ ಇಂದಿರಾ ಕ್ಯಾಂಟೀನ್ ಇಂದು ತನ್ನ ಸತ್ವವನ್ನೇ ಕಳೆದುಕೊಳ್ಳುತ್ತಿದೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಶುಚಿರುಚಿಯಾದ ಮೆನು ಲಭ್ಯವಿದ್ರೆ ಮಂಗಳೂರು ನಗರದಲ್ಲಿ ಮಾತ್ರ ಉಪ್ಪಿಟ್ಟು ಪಲಾವು ನೀಡಲಾಗ್ತಾ ಇದೆ. ಕ್ಯಾಂಟೀನ್ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಹಾಳಾಗಿದ್ದು ಸಮಸ್ಯೆಗಳ ಆಗರವಾಗಿದೆ. ಬಡವರು ಕೂಡ ಅಲ್ಪ ವೆಚ್ಚದಲ್ಲಿ ಶುಚಿರುಚಿಯಾದ ತಿಂಡಿ ಊಟ ಮಾಡುವಂತಾಗಲಿ ಎಂಬ ಉದ್ದೇಶದಿಂದ ಹಸಿವು ಮುಕ್ತ ರಾಜ್ಯ ನಿರ್ಮಾಣಕ್ಕಾಗಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ ಇಂದು ಮಂಗಳೂರಿನಲ್ಲಿ ತನ್ನ ಬಲ ಕಳೆದುಕೊಳ್ಳುತ್ತಿದೆ. ಮಂಗಳೂರು ನಗರದಲ್ಲಿ ಕೊರೋನಾ ಬಳಿಕ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬೆಳಗಿನ ಉಪಹಾರಕ್ಕೆ ಉಪ್ಪಿಟ್ಟು ಹಾಗೂ ಫಲವು ಮಾತ್ರವೇ ಲಭ್ಯವಾಗ್ತಾ ಇದ್ರೆ ಮಧ್ಯಾಹ್ನ ಹಾಗೂ ರಾತ್ರಿಗೆ ಅನ್ನ ಸಾಂಬಾರ್ ಪಲ್ಯ ಮಾತ್ರವೇ ನೀಡಲಾಗ್ತಾ ಇದೆ. ಹೀಗಾಗಿ ಇಂದಿರಾ ಕ್ಯಾಂಟೀನ್ಗೆ ಗ್ರಾಹಕರ ಸಂಖ್ಯೆಯಲ್ಲೂ ಕುಸಿತಗೊಂಡಿದೆ. ಸದ್ಯ ಮಂಗಳೂರು ನಗರದ 6 ಕ್ಯಾಂಟೀನ್ಗಳಲ್ಲಿ 1,000 ಮಂದಿ ಮಾತ್ರವೇ ಆಹಾರ ಸೇವನೆ ಮಾಡುತ್ತಿದ್ದಾರೆ. ಮಂಗಳೂರು ನಗರ ಸ್ಮಾರ್ಟ್ ಸಿಟಿಯಾಗಿದ್ದು ಇಲ್ಲಿ ಕರಾವಳಿಯ ಬನ್ಸ್, ದೋಸೆ, ಪುಂಡಿಗಸಿ ಹೀಗೆ ಸ್ಥಳೀಯ ಜನಪ್ರಿಯ ತಿಂಡಿಗಳನ್ನ ನೀಡಬೇಕಿತ್ತು. ರಾಜ್ಯದಾದ್ಯಂತ ಮೆನು ಬದಲಾವಣೆಯಾಗಿದ್ರೂ ಕೂಡ ಮಂಗಳೂರು ನಗರದಲ್ಲಿ ಅದೇ ಹಾಡು ಅದೇ ರಾಗ ಎಂಬಂತಾಗಿದೆ. ಯಾಕೆ ಬರ್ಲಿಲ್ಲ ಅಂತ ಹೇಳಿದ್ರೆ, ಈಗ ಫಸ್ಟ್ನೇದಾಗಿ 2018ರಲ್ಲಿ ಟೆಂಡರ್ ಆಗ್ತದೆ. ಮಧ್ಯದಲ್ಲಿ ಕೊರೋನಾ ಬಂದಿದ್ದರಿಂದ ಎಕ್ಸ್ಟೆನ್ಷನ್ ಪೀರಿಯಡ್ ಆಗಿ ಟೆಂಡರ್ ಪ್ರಕ್ರಿಯೆ ನಡೀತಾ ಇಲ್ಲ. ಅದಾದ ನಂತರ 2013ರಲ್ಲಿ ಟೆಂಡರ್ ಕರೀತಾರೆ. ಟೆಂಡರ್ ಕರೆದಾಗ ಏನೋ ತಾಂತ್ರಿಕ ತೊಂದರೆಯಾಗಿ ಆ ಟೆಂಡರ್ ಪ್ರಕ್ರಿಯೆ ಮುಂದೆ ಹೋಗ್ತದೆ. ಅದಾದ ನಂತರ ಒಂದು ಸಂಸ್ಥೆಗೆ ಆಗಿದೆ ಅಂತ ಹೀಗೆ ಸುದ್ದಿ ಸಿಗ್ತದೆ. ಹಾಗಾಗಿ ಇವತ್ತು ನಾಳೆ ಹೊಸ ಮೆನು ಬರ್ತದೆ, ಕ್ಯಾಂಟೀನ್ ಚಾಲು ಆಗ್ತದೆ ಅಂತ ಹೇಳುವಾಗ ಆ ಟೆಂಡರ್ ಕ್ಯಾನ್ಸಲ್ ಆಗಿ ಹೊಸ ಮೆನುವಿನ ಪ್ರಕಾರ ಟೆಂಡರ್ ಕರಿಬೇಕಂತ ಹೇಳಿ ಆ ಟೆಂಡರ್ ಅನ್ನ ಕ್ಲೋಸ್ ಮಾಡಿ ವಾಪಸ್ ಆಗಿ 2024ರಲ್ಲಿ ಜನವರಿಯಲ್ಲಿ ಟೆಂಡರ್ ಕರೀತಾರೆ. ಆ ಟೆಂಡರ್ ಈಗ ಕೇಳಿದ್ರೆ ಪ್ರೊಸೆಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೇನು ಹೊಸ ಮೆನು ಆದೇಶವೇನಿಲ್ಲ. ನಾವೀಗ ಎಕ್ಸ್ಟೆನ್ಷನ್ ಪೀರಿಯಡ್ ಅಲ್ಲಿ ಇದ್ದೇವೆ. ಕ್ಯಾಂಟೀನ್ ಅನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಹೊಸ ಮೆನುವಿನಲ್ಲಿ ನಮ್ಗೆ ಈಗ ಬಿಸಿ ರೋಡಲ್ಲೆಲ್ಲ ಇರುವಾಗ ನೀರು ದೋಸೆ, ಪುಂಡಿಗಸಿ, ಪದಂಗಿ ಬಜಿಲ್ ಅಂತ ಈ ಹಳ್ಳಿಯ ಕೆಲವು ನಾಷ್ಟಗಳನ್ನು ಹೇಳ್ತೇವೆ, ಅದನ್ನೆಲ್ಲ ಹಾಕಿದ್ದಾರೆ. ಕರಾವಳಿ ಫುಡ್ ಅಂತ ಹೇಳ್ತಾರಲ್ಲ, ಒಳ್ಳೆ ಮೆನುವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನೀಗ ಟೆಂಡರ್ ಆದ ನಂತರ ಯಾರಿಗೆ ಆಗ್ತದೋ ನಮ್ಗೆ ಆದೇಶ ಪ್ರಕಾರ ಸಿಕ್ಕಿದ್ರೆ ಆ ಮೆನು ನಾವು ಕಾನೂನು ಪ್ರಕಾರವಾಗಿ ಫಾಲೋ ಮಾಡ್ಬೇಕಾಗುತ್ತೆ. ಮಂಗಳೂರಿನ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಜೋರು ಮಳೆಯಾದಾಗ ನೆರೆ ನೀರು ಒಳಗೆ ನುಗ್ಗಿ ಅವಾಂತರ ಸೃಷ್ಟಿಸುತ್ತದೆ. ಇದ್ದಂತಹ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಹಾಳಾಗಿ ಹೋಗಿದ್ದು ಬಳಕೆಗೆ ಅಯೋಗ್ಯವಾಗಿದೆ. ಮಂಗಳೂರು ನಗರದ ಇಂದಿರಾ ಕ್ಯಾಂಟೀನ್ಗಳನ್ನ ಸಾಯಿ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಗುತ್ತಿಗೆದಾರರು ನಿರ್ವಹಿಸ್ತಾ ಇದ್ದು ಹೊಸ ಮೆನು ಆಹಾರ ನೀಡಲು ಅನುದಾನ ಬಂದಿಲ್ಲವೆನ್ನುತ್ತಾರೆ. ಇಲ್ಲಿನ ಅವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಎಂದರೆ 2023ರಲ್ಲಿ ಹೊಸ ಟೆಂಡರ್ ಆಗಿತ್ತು. ಚೆಫ್ಟಾಕ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಗುತ್ತಿಗೆಯನ್ನ ಪಡೆದುಕೊಂಡಿತ್ತು. ಆದರೆ ಟೆಂಡರ್ ಆದ ಸಂಸ್ಥೆಗೆ ನೀಡದೆ ಈ ಹಿಂದಿನ ಸಂಸ್ಥೆಯೇ ನಿರ್ವಹಿಸುವಂತೆ ಮಾಡಲಾಗಿದೆ. 2024ರ ಟೆಂಡರ್ ಕರೆಯಲಾಗಿತ್ತು. ಒಟ್ಟು 10 ಸಂಸ್ಥೆ ಟೆಂಡರ್ ಹಾಕಿತ್ತು. ಅದರಲ್ಲಿ 3 ಸಂಸ್ಥೆ ಟೆಕ್ನಿಕಲ್ ಆಗಿ ಫಿಟ್ ಆಗಿದ್ರು ಕೂಡ ಈವರೆಗೆ ಗುತ್ತಿಗೆದಾರರ ಬದಲಾವಣೆಯಾಗಿಲ್ಲವಂತೆ. ರಾಜ್ಯದ ಬಹುತೇಕ ಎಲ್ಲಾ ಕ್ಯಾಂಟೀನ್ಗಳಲ್ಲಿ ವಿವಿಧ ಖಾದ್ಯಗಳು ದೊರೆಯುತ್ತಿದ್ದರೆ ಮಂಗಳೂರಿನ ಗ್ರಾಹಕರು ಮಾತ್ರ ಉಪ್ಪಿಟ್ಟು ಪಲಾವು ಸೇವಿಸುವಂತಾಗಿದೆ. ಅದು ಯಾಕೆ ಹೇಳಿದ್ರೆ, ನಾವೀಗ ಉಪ್ಪಿಟ್ಟು, ಪಲಾವು, ಕಡ್ಲೆ ಬಜಿಲು, ಸಜ್ಜಿಗೆ ಬಜಿಲು, ಶಿರಾ ಹೀಗೆ ಸಾಮಾನ್ಯ ಫುಡ್ ಅನ್ನು ಕೊಡ್ತಾ ಇದ್ದೆ. ಒಂದನೇದಾಗಿ ಎಷ್ಟೋ ವರ್ಷದಿಂದ ಈ ಸ್ಟೀಮ್ ಇದೆ ಸಿಸ್ಟಮ್, ಅದು ಹಾಳಾಗಿರ್ತದೆ. ಅದನ್ನ ನಾವು ಎಷ್ಟು ಬಾರಿ ಮನವಿ ಮಾಡಿದ್ರು ಸರಿಯಾಗಿ ಯಾರು ರಿಪೇರಿ ಮಾಡಲಿಲ್ಲ. ಅದಾದ ನಂತರ ಈ ಸೋರುವಿಕೆ, ಕೆಲವು ತಾಂತ್ರಿಕ ಅಡಚಣೆಗಳು ಇದ್ದಿದ್ದು, ಅದಕ್ಕೆ ನಾವು ಮನವಿ ಕೂಡ ಕೊಟ್ಟಿದ್ವಿ. ಆದ್ರಿಂದ ನಮ್ಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ಆಗಿತ್ತು. ಆದ್ರೂ ನಾವು ಕ್ಯಾಂಟೀನ್ ಅನ್ನ ಆಹಾರ ಫುಡ್ ಅನ್ನು ಕೊಟ್ಟು ಕ್ಯಾಂಟೀನ್ ನಡೆಸ್ಕೊಂಡು ಹೋಗಿದ್ವಿ. ಎರಡನೇದಾಗಿ ನಮ್ಗೆ ದೊಡ್ಡ ಪ್ರಬಲವಾದ ಹೊಡೆತ ಏನಂತ ಹೇಳಿದ್ರೆ, ಇದರಲ್ಲಿ ನಮ್ಮ ಗುತ್ತಿಗೆದಾರರಿಗೆ ಏನು ಬಿಲ್ ಆಗ್ತದೆ, ಈಗ 100 ರೂಪಾಯಿ ಬಿಲ್ ಆಗಿದ್ರೆ ಅದರಲ್ಲಿ 70 ರೂಪಾಯಿ ಇಲ್ಲಿ ಕಾರ್ಪೊರೇಷನ್ ನಿಂದ ಕೊಡ್ತಾರೆ. 30% ಕಾರ್ಮಿಕ ಇಲಾಖೆ ಮಾಡಿದ್ವಿ. 2018ರಿಂದ ಒಂದೇ ಸಂಸ್ಥೆ ಇದನ್ನು ನಡೆಸ್ಕೊಂಡು ಬರ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ ನಾವು ಟಿಲ್ ಡೇಟ್ ಅಂತ ಹೇಳ್ತೇವೆ, ಇಲ್ಲಿವರೆಗೂ ಈ 30% ಹಣ ಇವರಿಗೆ ಬಂದೇ ಇಲ್ಲ.
ಯಾರಿಗೆ ಗುತ್ತಿಗೆದಾರರಿಗೆ ಬಂದೇ ಇಲ್ಲ. ಅದಕ್ಕೆ ಬಾರ್ ಆಗಿ ಮನವಿ ಕೊಟ್ಟಿದ್ವಿ ನಾವು, ಬಂದ್ ಮಾಡ್ತೇವೆ ಅಂತ ಹೇಳಿ ಇದು ಮಾಡಿದ್ವಿ ಆರ್ಥಿಕ ಸಂಕಷ್ಟದಿಂದ. ಮೊನ್ನೆ ಕೂಡ ನಾವು ಲೆಟರ್ ಕೊಟ್ಟಿದ್ವಿ, ನಾವು ಕ್ಲೋಸ್ ಮಾಡ್ತೇವೆ, ಸಾಧ್ಯ ಇಲ್ಲ ನಮ್ಮ ಹತ್ರ. ಮಂಗಳೂರು ನಗರದ ಇಂದಿರಾ ಕ್ಯಾಂಟೀನ್ಗಳು ಅವ್ಯವಸ್ಥೆಯ ಆಗರವಾಗಿದ್ದು ಯಾವುದೇ ಕ್ರಮಗಳನ್ನ ಕೈಗೊಳ್ಳಲಾಗಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆಯನ್ನು ಸರಿಪಡಿಸಿಕೊಂಡು ಉತ್ತಮ ಖಾದ್ಯಗಳನ್ನು ನೀಡಲಿ. ಅಹಮದ್ ಬಾಬಾ ಮಂಜೂರು, ದೈಜೀವಲ್ 24/7.